ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ವಡೆ ಮಾಡುವಂತಿದ್ದೇನೆ. ಅದು ಎಲ್ಲರೂ ಮಾಡೋದು ಉದ್ದಿನ ವಡೆ, ಆದರೆ ನಾನಿವತ್ತು ವೈಟ್ ರೈಸಲ್ಲಿ ಮಾಡುವ ಅಂತ ಇದ್ದೇನೆ. ನೋಡಿ ಹೇಗೆ ಮಾಡೋದು ತೋರಿಸ್ತೇನೆ. ಈ ವೈಟ್ ರೈಸ್ ಇದೆ ಅಲ್ಲ, ಇದನ್ನು ನಾವು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು 2-3 ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನು ನಾವು ಒಂದು ಸ್ವಲ್ಪ ಬೇಯಿಸಬೇಕಾಗ್ತದೆ. ಹೇಗೆಂದರೆ ನೋಡಿ, ಈ ಕಪ್ಪಲ್ಲಿ ನಾನು 1.5 ಕಪ್ಪು ಅಕ್ಕಿ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು 1.5 ಕಪ್ಪು ನೀರು ಹಾಕಿ ತೋಪಲ್ಲಿ ಹಾಕಿ ಬೇಯಿಸಿದ್ದೇನೆ. ಎಷ್ಟು ಬೇಯಿಸಿದ್ದೇನೆ ಅಂದರೆ ನೋಡಿ, ಮುಕ್ಕಾಲು ಅಂಶನೂ ಬೇಯಿಸಿಲ್ಲ, ಅರ್ಧ ಅಂಶ ಬೇಯಿಸಿದ್ದೇನೆ. ಅಂದರೆ 1.5 ಕಪ್ ಅಕ್ಕಿಗೆ 1.5 ಕಪ್ ನೀರು ಹಾಕಿದ್ದು ಅದು ತೋಪಲ್ಲಿ ಮುಗಿಯುವವರೆಗೆ ಬೇಯಿಸಿದರೆ ಸಾಕಾಗ್ತದೆ, ಜಾಸ್ತಿ ಬೇಡ. ಅದನ್ನು ತಣ್ಣಗಾದಮೇಲೆ ನಾವು ರುಬ್ಬಿಕೊಳ್ಬೇಕು. ನೋಡಿ ಈ ರೀತಿ, ನೋಡಿ ಇಷ್ಟು ರುಬ್ಬಿಕೊಂಡ್ರೆ ಸಾಕು. ನೋಡಿ ಇಷ್ಟು ಸಣ್ಣ ಮಾಡಿದ್ದೇನೆ, ನೋಡಿ ಇಷ್ಟು ಸಣ್ಣ ಆಗಿದೆ. ಇದಕ್ಕೀಗ ನಾವು ಸ್ವಲ್ಪ ಕಾಯಿ ಮೆಣಸು, ಅಂದರೆ ನಾನು 3 ಕಾಯಿ ಮೆಣಸು ಕಟ್ ಮಾಡ್ಕೊಂಡಿದ್ದೇನೆ, ಸಣ್ಣ 3 ಕಾಯಿ ಮೆಣಸು ಕಟ್ ಮಾಡ್ಕೊಂಡಿದ್ದೇನೆ. ನೀವು ಸಣ್ಣ ಮಕ್ಕಳಿದ್ದರೆ 1 ಕಾಯಿ ಮೆಣಸು ಹಾಕಿದರೆ ಸಾಕು. ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ, ನಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಇದು ಕರಿಬೇವು, ಸಣ್ಣ ಕಟ್ ಮಾಡ್ಕೊಂಡಂಥ ಕರಿಬೇವು. ಹಾಗೆ ನೀರುಳ್ಳಿ, ನಾನಿದರಲ್ಲಿ 2 ನೀರುಳ್ಳಿ ಹಾಕ್ಕೊಂಡಿದ್ದೇನೆ, ಸಣ್ಣದು. ನೀವು ಎಷ್ಟು ಬೇಕಾದರೂ ಹಾಕ್ಬೋದು, ನಿಮಗೆ ಟೇಸ್ಟಿಗೆ ಬೇಕಾದ ಹಾಗೆ. ಇನ್ನೂ ಸಣ್ಣ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇದನ್ನೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನೋಡಿ ನಾನು 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಇದಕ್ಕೆ ಸೋಂಪು ಬೇಕಾದರೆ ಸೋಂಪು ಹಾಕ್ಬೋದು, ಹಾಗೆ ಓಂಕಾಳು ಬೇಕಾದರೆ ಓಂಕಾಳು ಹಾಕ್ಬೋದು. ನಾನು ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ 1 ಸ್ಪೂನು ಜೀರಿಗೆ. ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು. ಬೇಕಾದರೆ ಕಲ್ಲರ್ ಬೇಕಿದ್ದರೆ ಅರಶಿನ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಳ್ಳಿಲ್ಲ, ಕಲ್ಲರೆಲ್ಲ ಎಂತ ಬೇಡ ಅಂತ ಹಾಕ್ಕೊಳ್ಳಿಲ್ಲ. ಇದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ನೋಡಿ ಈ ರೀತಿ ಕಲಸಿಕೊಂಡಾಯಿತು. ಈಗ ಕಲಸುವಾಗ ಸ್ವಲ್ಪ ಅಂಟಂಟು ಬರುತ್ತೆ ನಮಗೆ, ಆದರೆ ಬೇಕಿದ್ದವರು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಸೇರಿಸ್ಕೊಳ್ಬೋದು. ನಾನು ಯಾವುದೇ ಹಿಟ್ಟನ್ನು ಸೇರಿಸ್ಕೊಳ್ಳಿಲ್ಲ. ಈಗ ಸ್ವಲ್ಪ ತಣ್ಣೀರಿಟ್ಕೊಳ್ಬೇಕು ಹತ್ತಿರ. ನಾವು ತಣ್ಣೀರಿಗೆ ಕೈ ಮುಳುಗಿಸಿ ಅದನ್ನು ನಾವು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಈ ರೀತಿ ಮಾಡಿಕೊಂಡ್ರೆ ಆಯಿತು. ಮಾಡಿಕೊಂಡು ಅದನ್ನು ಸ್ವಲ್ಪ ಕೈಯಲ್ಲಿ ಬೇಕಾದರೆ ಚಟ್ಟೆ ಮಾಡ್ಕೊಳ್ಬೋದು. ನಾನು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೇನೆ, ರೌಂಡಾಗಿ ಉಂಡೆ ಮಾಡಿಕೊಂಡು ಅದನ್ನು ನೋಡಿ ಕೈಯಲ್ಲಿ ಈ ರೀತಿ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ನೋಡಿ ಚಟ್ಟೆ ಅಲ್ಲಿಗೆ ಒತ್ತಿ ಸ್ವಲ್ಪ ಅದಕ್ಕೆ ಒಂದು ಹೋಳು ಕೊಡೋದು, ಇಷ್ಟೇ. ಅದನ್ನು ನಾವು ಕಾದ ಎಣ್ಣೆಗೆ ಹಾಕಿದರೆ ಆಯಿತು. ಅದು ನಾವು ಮತ್ತೆ ಸಟಗದಲ್ಲಿ ಆಗಲೇ ಮುಟ್ಲಿಕ್ಕೆ ಹೋಗಬಾರ್ದು. ಅದು ಎಣ್ಣೆ ಬಿಟ್ಟು ಮೇಲೆ ಬರ್ತದೆ, ಎಣ್ಣೆ ಬಿಡುವವರೆಗೆ ಕಾಯಬೇಕು. ಕಾದ್ಮೇಲೆ ಅದು ನೋಡಿ ಇಷ್ಟು ಕಾದರೆ ಸಾಕಾಗ್ತದೆ. ನೋಡಿ ಇಷ್ಟು ಕಾದರೆ ಸಾಕು. ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಕಲ್ಲರೆಲ್ಲ ತುಂಬ ಇಲ್ಲ, ಆದರೂ ತುಂಬ ಚೆನ್ನಾಗಾಗಿದೆ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಗೊತ್ತಾಗ್ತದಲ್ಲ, ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ನಮಗೆಲ್ಲ ಪ್ರೋತ್ಸಾಹ ಕೊಡಬೇಕು ನೀವು. ನೋಡಿ ತುಂಬ ಚೆನ್ನಾಗಿ ಬಂದಿದೆಲ್ಲ. ಇಷ್ಟೊತ್ತು ನಿಮಗೆ ಮಾಡಲಿಕ್ಕೆ ಗೊತ್ತಿದ್ದರೆ ಈಗಾದರೂ ಒಮ್ಮೆ ನೋಡಿ ಮಾಡಿ ತಿನ್ನಿ. ನೋಡಿ ಒಳಗೆ ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ. ನೋಡಿ ಹೊರಗೆ ಕ್ರಿಸ್ಪಿಯಾಗಿದೆ, ಒಳಗೆ ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ಇದೆ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.